ಕಳೆದ ಕೆಲವು ದಿನಗಳ ಹಿಂದೆ ನಂತೂರಿನಲ್ಲಿ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಯುವತಿಯ ಸಾವಿಗೆ ಕಾರಣವಾಗಿದ್ದ ಸಿಟಿ ಬಸ್ ಸೋಮವಾರದಂದು ಮತ್ತೆ ಗುರುಪುರ ಕೈಕಂಬದಲ್ಲಿ ಬೈಕ್ ಒಂದಕ್ಕೆ ಲಿಕ್ಕಿಯಾಗಿದೆ. ಆದರೆ ಈ ಬಾರಿ ಬಸ್ನಲ್ಲಿ ಇದ್ದ ಡ್ರೈವರ್ ಮಾತ್ರ ಬೇರೆಯಾಗಿದ್ದರು. ಸೋಮವಾರ ಮಧ್ಯಾಹ್ನ ವಾಮಂಜೂರು ಮೂಲಕ ಕೈಕಂಬಕ್ಕೆ ಹೋಗಿದ್ದ ಬಸ್ ಬೈಕ್ಗೆ ಲಿಕ್ಕಿಯಾದ ಪರಿಣಾಮ ಬೈಕ್ ಬಸ್ನಡಿಗೆ ಬಿದ್ದಿದೆ. ಸವಾರನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾರೆ. ಪ್ರಕರಣ ದಾಖಲಾಗಿಲ್ಲ. ಕಳೆದ ಬುಧವಾರ ಸ್ಕೂಟರ್ಗೆ ಲಿಕ್ಕಿಪಡಿಸಿದ್ದ ಚಾಲಕ ಸೋಮವಾರ ಚಾಲನೆ ಮಾಡುತ್ತಿರಲಿಲ್ಲ. ನಂತೂರು ಘಟನೆ ಬಳಿಕ ಆ ಚಾಲಕನನ್ನು ಬಂಧಿಸಲಾಗಿತ್ತು. ಮಂಗಳೂರಿನಲ್ಲಿ ಸಿಟಿ ಬಸ್ಗಳ ಲಂಗು ಲಗಾಮ ಇಲ್ಲದ ಓಡಾಟಕ್ಕೆ ಬ್ರೇಕ್ ಹಾಕುವವರು ಯಾರೂ ಇಲ್ಲದಂತಾಗಿದೆ. ಅಪಘಾತ ಮಾಡಿದರೂ ಚಾಲಕರು ಉಡಾಪೆಯ ಉತ್ತರಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.